ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಆಭರಣ ಜ್ಯುವೆಲರ್ಸ್ ಉಡುಪಿ ವತಿಯಿಂದ ಆಭರಣ ಮೋಟಾರ್ಸ್ ಅವರ ಸಹಭಾಗಿತ್ವದಲ್ಲಿ ಮಹಿಳೆಯರಿಗಾಗಿ ನಿಧಿ ಹುಡುಕಾಟದ ಟ್ರೆಜರ್ ಹಂಟ್ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಉಡುಪಿಯ ನಿಟ್ಟೂರಿನ ಬಳಿ ಇರುವ ಆಭರಣ ಮೋಟಾರ್ಸ್ನಲ್ಲಿ ಮಹಿಳೆಯರಿಗಾಗಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಸಂಧ್ಯಾ ಸುಭಾಷ್ ಕಾಮತ್ ಹಾಗೂ ವೀಣಾ ಮಹೇಶ್ ಕಾಮತ್ ಚಾಲನೆ ನೀಡಿದರು. ಮಹಿಳೆಯರಿಗಾಗಿ ಸ್ಪರ್ಧೆಯನ್ನ ಹಮ್ಮಿಕೊಂಡರು. ಸ್ಪರ್ಧೆಯ ಅನುಗುಣವಾಗಿ ಮಹಿಳಾ ಸ್ಪರ್ಧಾಳುಗಳು ತಮ್ಮ ಕಾರನ್ನ ಚಲಾಯಿಸಿಕೊಂಡು ಸುಮಾರು 25 ಕಿಲೋಮೀಟರ್ ಚಲಾಯಿಸಬೇಕು ಹಾಗೂ 5 ಕಡೆ ಇಡಲಾದ ಟ್ರೆಜರ್ ಅಥವಾ ನಿಧಿಯನ್ನ ಹುಡುಕಬೇಕು. ಹೀಗೆ ಹೆಚ್ಚು ನಿಧಿಯನ್ನ ಹುಡುಕಿದವರು ಸ್ಪರ್ಧಾ ವಿಜೇತರಾಗಿದ್ದು ಅವರಿಗೆ ಸಂಸ್ಥೆಯ ಕಡೆಯಿಂದ 8 ಗ್ರಾಂ ಚಿನ್ನದ ನಾಣ್ಯವನ್ನ ಬಹುಮಾನವಾಗಿ ನೀಡಲಾಗುತ್ತಿದೆ. ಈ ಸ್ಪರ್ಧೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಸ್ಪರ್ಧಾಳುಗಳು ಭಾಗವಹಿಸಿದ್ದು ನಿಧಿ ಹುಡುಕಾಟದ ಟಾಸ್ಕ್ನಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ನೂತನ ಶ್ರೇಣಿಯ ಆಲ್ ನ್ಯೂ ವಿಟಾರಾ ಬ್ರೆಜ್ಜಾ ಕಾರನ್ನ ಅನಾವರಣಗೊಳಿಸಲಾಯಿತು. ಸಂಸ್ಥೆಯ ಸಂಧ್ಯಾ ಸುಭಾಷ್ ಕಾಮತ್ ಹಾಗೂ ವೀಣಾ ಮಹೇಶ್ ಕಾಮತ್ ಕಾರನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ನಾಗರಾಜ್ ಕಾಮತ್, ಸುಭಾಷ್ ಕಾಮತ್, ಮಹೇಶ್ ಕಾಮತ್, ಅರುಣ್ ಕಾಮತ್, ಆನಂದ್ ಅಮೀನ್ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.